ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಪ್ರೀತಿಯ ಸ್ವಾಗತ. ಅದ್ಭುತವಾದ ಶಕ್ತಿ ದೇವರ ವಾಕ್ಯದಲ್ಲಿದೆ. ಕತ್ತಲೆಯಲ್ಲಿ ಒಂದು ದೀಪ ಯಾವಾಗ ಬೆಳಗುತ್ತದೆ, ಆಗ ಇಡೀ ಕತ್ತಲೆ ಮಾಯವಾಗಿ ಇಡೀ ಆ ಸ್ಥಳವು ಬೆಳಕಿಂದ ಪಸರಿಸುವುದು. ಅದೇ ರೀತಿ ಸಹೋದರ ಸಹೋದರಿಯರೇ, ಒಂದು ದೇವರ ವಾಕ್ಯ ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ನಾವು ಧ್ಯಾನ ಮಾಡಿದಾಗ ನಮ್ಮ ದೇಹದಲ್ಲಿರುವ ಆತ್ಮದಲ್ಲಿರುವ ಪಾಪದ ಕೆಟ್ಟತನದ ಎಲ್ಲಾ ರೀತಿಯ ಕತ್ತಲೆ ದೂರವಾಗಿ ಆ ದೈವಿಕ ಬೆಳಕು ನಮ್ಮಲ್ಲಿ ಪಸರಿಸುತ್ತದೆ. ಅದರಿಂದಾಗಿ ನಾವು ಸಜ್ಜನರಾಗಿ ಬಾಳಲು ನಮಗೆ ಶಕ್ತಿಯು ದೊರೆಯುತ್ತೆ. ದೇವರ ವಾಕ್ಯವನ್ನು ಕೇಳೋಣ, ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. 20ನೇ ಅಧ್ಯಾಯ ವಾಕ್ಯ 24ರಿಂದ ಧ್ಯಾನಿಸೋಣ. ದೇವರ ವಾಕ್ಯ ಹೇಳುತ್ತೆ, ಸುಳ್ಳು ಒಂದು ಕೆಟ್ಟ ದೋಷವಾಗಿದೆ, ಮನುಷ್ಯನಲ್ಲಿ ಅದು ಯಾವಾಗಲೂ ಇರುತ್ತದೆ, ಅಶಿಕ್ಷಿತರ ಬಾಯಿಯಲ್ಲಿ. ಸುಳ್ಳು ಒಂದು ಕೆಟ್ಟ ದೋಷವಾಗಿದೆ, ಅದು ಯಾವಾಗಲೂ ಮನುಷ್ಯನಲ್ಲಿ ಇರುತ್ತದೆ, ಅಶಿಕ್ಷಿತರ ಬಾಯಿಯಲ್ಲಿ. ಏನು ದೇವರ ವಾಕ್ಯ ಹೇಳುತ್ತೆ ನಮ್ಗೆ? ಸುಳ್ಳು ಒಂದು ಕೆಟ್ಟ ದೋಷ. ನಾವು ಮೊನ್ನೆಷ್ಟಕ್ಕೆ ಒಡಿಶಾದಲ್ಲಿ ನಡೆದಂತಹ ಆ ಒಂದು ದೊಡ್ಡ ದುರ್ಘಟನೆ ಬಗ್ಗೆ ಕೇಳಿದ್ದೇವೆ. ಆ ರೈಲು ಅಪಘಾತ ಸಂಭವಿಸಿ 100 ಜನ ತಮ್ಮ ಪ್ರಾಣವನ್ನ ತೆತ್ತರು, ಸಾವಿರಾರು ಜನ ಗಾಯಾಳುಗಳಾದರು. ಎಂಥ ಕಠಿಣ ಅದು ದುರಂತ. ಯಾಕಾಯ್ತು ಹೀಗೆ? ಈ ದುರಂತಕ್ಕೆ ಕಾರಣವೇನು, ಅಥವಾ ಕಾರಣ ಯಾರು? ನೋಡಿ, ನಮ್ಮ ಇಡೀ ದೇವರ ಸೃಷ್ಟಿಯಲ್ಲಿ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಪ್ರಕಾರ ಎಲ್ಲವೂ ನಡೆದ್ರೆ ಎಲ್ಲವೂ ಸರಿಯಾಗಿ ನಡೆಯುತ್ತೆ. ಈ ದಿನಗಳಲ್ಲಿ ಮಳೆ ಬರುತ್ತೆ. ಹಲವಾರು ಕಡೆಗಳಲ್ಲಿ ಈ ವರ್ಷ ಮುಂಗಾರು ಸಮಯಕ್ಕೆ ಸರಿಯಾಗಿ ಬಂದಿಲ್ಲ. ನೀರಿನ ಬರ ಕಾಣಿಸಿಕೊಂಡಿತು. ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ನಾವು ಇಂತಹ ರೀತಿಯಲ್ಲಿ ಮಳೆ ಬಾರದೆ ಒಂದು ರೀತಿಯ ಬರ ಪರಿಸ್ಥಿತಿ ಅಷ್ಟು ಇರಲಿಲ್ಲ. ಕಾರಣವೇನು? ಕಾಡುಗಳಿದ್ದವು, ದೊಡ್ಡ ದೊಡ್ಡ ಕಾಡುಗಳಿದ್ದವು, ದೊಡ್ಡ ದೊಡ್ಡ ಮರ ಗಿಡಗಳು ತುಂಬಿದ್ದವು. ಇದರಿಂದಾಗಿ ಏನಾಗುತ್ತಿತ್ತು? ಪರಿಸರ ಆ ಒಂದು ರೀತಿಯಲ್ಲಿ ತಣ್ಣನೆ ವಾತಾವರಣವಿತ್ತು. ಭೂಮಿ ಕಾಯ್ದು ತಾಪಮಾನ ಜಾಸ್ತಿ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತೇನಾಗಿದೆ? ಎಲ್ಲೆಡೆ ಹೋದರೂ ಮರ ಗಿಡಗಳನ್ನ ಕಡಿಯುತ್ತಾರೆ. ಅದು ನೈಸರ್ಗಿಕ ವ್ಯವಸ್ಥೆ ಒಂದಿತ್ತು. ಈಗ ಅದನ್ನ ಮರಗಳನ್ನ ಕಡಿಯುತ್ತಾರೆ, ರಸ್ತೆಗಳನ್ನ ನಿರ್ಮಿಸ್ತಾರೆ.
ಆ ಮಣ್ಣಿನಲ್ಲಿ ನೀರು ಯಾವಾಗಲೂ ಮಳೆ ಬಂದು ಆ ಮಣ್ಣಿನಲ್ಲಿ ಜೀರ್ಣಿಸಿಕೊಂಡು ಇಡೀ ಭೂಮಿ ತಣ್ಣಗಾಗಿರ್ತಿತ್ತು, ನೀರಿನ ಅಂಶ ಅದರಲ್ಲಿತ್ತು, ಅಡಿಯಲ್ಲಿ ನೀರಿರ್ತಿತ್ತು. ಆದ್ರೆ ಇವತ್ತೇನಾಗಿದೆ, ಕಾಂಕ್ರೀಟು, ಡಾಮರು, ಇಂಟರ್ಲಾಕ್ಸು ಇದೆಲ್ಲ ಬಂದು ಈ ಸಿಮೆಂಟ್ ಎಂಬ ಈ ನೆಲದಿಂದ ಎಲ್ಲವೂ ಮಳೆಯ ನೀರು ಭೂಮಿಯಲ್ಲಿ ಅದು ಇಂಗಿತವಾಗುವುದಿಲ್ಲ, ಅದು ಹರಿದು ಎಲ್ಲೋ ಸಮುದ್ರಕ್ಕೆ ಹೋಗುತ್ತೆ. ಭೂಮಿಯ ತಾಪಮಾನ ಹೆಚ್ಚುತ್ತೆ, ಭೂಮಿ ಒಣಗುತ್ತೆ, ಬರಿದಾಗುತ್ತೆ ನೀರಿನ ಅಂಶ. ಇದರಿಂದಾಗಿ ಒಂದು ಭೂಮಿಯ ತಾಪಮಾನ ಏರಿಕೊಂಡು ಇಂತಹ ರೀತಿಯಲ್ಲಿ ಮಳೆ ಬರುವುದು ಕಡಿಮೆಯಾಗುತ್ತೆ. ಇದು ಅವ್ಯವಸ್ಥೆ, ಇದು ಅವ್ಯವಸ್ಥೆ. ಯಾವುದು ಇರಬೇಕು ಅದು ಇಲ್ಲ. ಅದಕ್ಕೆ ವ್ಯವಸ್ಥೆಯನ್ನು ನಾವು ಹಾಳು ಮಾಡಿಕೊಂಡಿದ್ದೇವೆ. ಕೆಲ ಸಮಯದ ಹಿಂದೆ ನಾನು ಕೆಲವು ವರ್ಷಗಳ ಹಿಂದೆ ಒಂದು ವಿಚಾರಣಾ ಕೇಂದ್ರಕ್ಕೆ ಹೋಗಿದ್ದೆ. ಅಲ್ಲಿಂದ ಹಿಂದೆ ಬರುವಾಗ ನಾನು ನೋಡ್ತೀನಿ, ಅಲ್ಲೊಂದು ದೊಡ್ಡ ಗುಡ್ಡ ಇತ್ತು, ದೊಡ್ಡ ಗುಡ್ಡ. ಆದ್ರೆ ಆ ಗುಡ್ಡದ ಅರ್ಧಾಂಶಕ್ಕಿಂತ ಮೇಲೂ JCBಗಳಿಂದ ಖಾಲಿಯಾಗಿತ್ತು. ಆ ಗುಡ್ಡವೇ ಮಾಯ ಹೋಗ್ತಾ ಬರ್ತಿದೆ. ಅದು ಚಿಕ್ಕದಲ್ಲ, ದೊಡ್ಡ ಗುಡ್ಡ. ಅದೆಷ್ಟು JCBಗಳು ಕೆಲಸ ಮಾಡಿರ್ಬಹುದು. ಸಹೋದರ ಸಹೋದರರು, ಒಂದು ರೀತಿಯ ನೈಸರ್ಗಿಕ ವ್ಯವಸ್ಥೆ ಈ ಭೂಮಿಯಲ್ಲಿದೆ. ಆದರೆ ಮನುಷ್ಯನ ಆಸೆಯಿಂದಾಗಿ, ಮನುಷ್ಯನ ಈ ದುರಾಸೆಯಿಂದಾಗಿ ಇವತ್ತು ಆ ಭೂಮಿ ತನ್ನ ರೂಪವನ್ನು ಕಳೆದುಕೊಳ್ಳುತ್ತಿದೆ, ವ್ಯವಸ್ಥೆ ಹಾಳಾಗುತ್ತಿದೆ. ಇದನ್ನ ಸ್ಪೇಸ್ ಅಂತ ಹೇಳ್ತೀವಿ ನಾವು, ಆಕಾಶದಲ್ಲಿ. ಈ ಸ್ಪೇಸ್ ನಲ್ಲಿ ಏನಾಗುತ್ತೆ, ಆ ವಾತಾವರಣದಲ್ಲಿ ಸೂರ್ಯ, ಚಂದ್ರ, ಗ್ರಹ ಅವುಗಳು ತನ್ನ ಕಕ್ಷೆಯಲ್ಲಿ ತಿರುಗುತ್ತಾ ಇವೆ. ಆದರೆ ಇವತ್ತೇನಾಗಿದೆ, ಮನುಷ್ಯ ನಿರ್ಮಿತ ಉಪಗ್ರಹಗಳು, ಮನುಷ್ಯ ನಿರ್ಮಿತ ವ್ಯವಸ್ಥೆಗಳು ಅಲ್ಲಿಗೂ ಹೋಗಿಬಿಟ್ಟು ಕೆಲವು ಘರ್ಷಣೆಗೂ ಕಾರಣ ಆಗುವಂತ ಪರಿಸ್ಥಿತಿ ಬರುತ್ತೆ. ಮನುಷ್ಯ ಎಲ್ಲೆಲ್ಲೂ ತನ್ನ ಕಬಂದ ಬಾವುಗಳನ್ನು ಚಾಚುತ್ತಿದ್ದಾನೆ. ಇದು ಅವ್ಯವಸ್ಥೆಗೆ ಕಾರಣವಾಗುತ್ತಿದೆ. ನೈಸರ್ಗಿಕ ವ್ಯವಸ್ಥೆ ಅದು ಇವತ್ತು ನಾಶವಾಗುತ್ತಿದೆ. ಹೇಗೆ ಈ ಲೋಕದಲ್ಲಿ, ಅಂದ್ರೆ ಈ ಜಗತ್ತಿನಲ್ಲಿ ದೇವರ ಸೃಷ್ಟಿಯಲ್ಲಿ ಇಂಥ ಅವ್ಯವಸ್ಥೆ ಬರುತ್ತೋ ಅದೇ ರೀತಿಯಲ್ಲಿ ಮನುಷ್ಯನ ಜೀವನಕ್ಕೆ ಒಂದು ವ್ಯವಸ್ಥೆ ಇದೆ. ಪ್ರತಿಯೊಬ್ಬ ಮನುಷ್ಯನು ಈ ಲೋಕದಲ್ಲಿ ಹುಟ್ಟಿಕೊಂಡು ಬೆಳೆಯುವಾಗ ಅದಕ್ಕೊಂದು ವ್ಯವಸ್ಥೆ ಇದೆ. ನಮ್ಮ ಪೂರ್ವಜರು ನಾವು ಸರಿಯಾಗಿ ತಿಳಿದುಕೊಂಡ್ರೆ ಅವರಿಗೊಂದು ಧರ್ಮ ಅಥವಾ ಒಂದು ರೀತಿಯ ಪ್ರತಿಯೊಂದು ಪ್ರಬೋಧನೆ ಇವೆಲ್ಲವುಗಳಿತ್ತು, ಒಂದು ನೈತಿಕತೆ ಇತ್ತು, ಸಂಸ್ಕೃತಿ ಇತ್ತು, ವ್ಯವಸ್ಥೆ ಇತ್ತು. ಇವುಗಳಿಂದಾಗಿ ಮನುಷ್ಯರು ಒಬ್ಬರಿನೊಬ್ಬರು ಪ್ರೀತಿಯಿಂದ ಬಾಳ್ತಿದ್ರು. ದೊಡ್ಡ ಕುಟುಂಬಗಳು, ಒಂದು ಕುಟುಂಬದಲ್ಲಿ 10, 20, 30 ಜನ ಜೀವಿಸ್ತಿದ್ರು. ಪ್ರೀತಿಯಿಂದ ಜೀವನ ನಡೆಯುತ್ತಿತ್ತು. ಈಗಿನಂತೆ ಜಗಳಗಳು ಇರಲಿಲ್ಲ. ಈಗಿನಂತೆ ಒಂದು ಫ್ಲಾಟ್, ಒಂದು ಜೋಡಿ ಅಥವಾ ಒಂದು ಮಗು, ಈ ವ್ಯವಸ್ಥೆ ಇರಲಿಲ್ಲ. ಹಲವಾರು ಮಕ್ಕಳಿದ್ರು, ಹಲವಾರು ಜನ ಒಟ್ಟಿಗೆ ಜೀವಿಸ್ತಿದ್ರು. ಇದೆಲ್ಲ ಸಾಗುತ್ತಿತ್ತು. ಆದ್ರೆ ಇವತ್ತು ಮನುಷ್ಯನ ಸಂಸ್ಕೃತಿ ಬದಲಾಗಿದೆ. ಗುರು ಹಿರಿಯರಿಗೆ ಸಿಗುವಂತ ಆ ವ್ಯವಸ್ಥೆ ಇಲ್ಲ, ಅದು ಹೋಗಿಬಿಟ್ಟಿದೆ. ಮಕ್ಕಳು ಇವತ್ತು ತಂದೆ ತಾಯಿಗಳೆಂಬ ಅವರ ಗೌರವದಿಂದ ನಡೆದುಕೊಳ್ಳುವ ಬದಲು ಅವರು ಇವತ್ತಿನ ಸಂಸ್ಕೃತಿಗೆ ಒಳಗಾಗಿ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂತ ಪರಿಸ್ಥಿತಿಗಳು ಇಲ್ಲ. ಆ ಪ್ರೀತಿನೂ ಕುಟುಂಬದಲ್ಲಿ ಇಲ್ಲ. ಇವತ್ತು ಮೊಬೈಲ್ಗಳು ಬಂದು ಮನುಷ್ಯ ಜೀವನಕ್ಕೆ ಬೆಲೆ ಇಲ್ಲದಂತಾಗಿದೆ. ಇಂತಹ ಪರಿಸ್ಥಿತಿ, ಅವ್ಯವಸ್ಥೆ. ಈ ಅವ್ಯವಸ್ಥೆ ಯಾರಿಂದ ಬಂದಿದೆ? ಮನುಷ್ಯನಿಂದ ಬಂದಿದೆ. ದೇವರು ಒಂದು ವ್ಯವಸ್ಥೆಯನ್ನು ಹಾಕಿದ್ರು. ಆದಿಕಾಂಡದಲ್ಲಿ ನೋಡ್ತೇವೆ, ದೇವರು ಮನುಷ್ಯನನ್ನ ಸೃಷ್ಟಿಸಿದರು.
ಅದಕ್ಕೊಂದು ವ್ಯವಸ್ಥೆನ ಹಾಕಿದ್ರು. ಬೇಕಾದ ಮರ ಗಿಡಗಳನ್ನ ಆ ದೇವರು ಕೊಟ್ರು. ಮನುಷ್ಯಗೆ ತಿನ್ನೋ ಆಹಾರವನ್ನು ಕೊಟ್ರು. ಮನುಷ್ಯನಿಗೆ ವಿಹಾರವನ್ನು ಸುತ್ತ ಏದೆನ್ ತೋಟವನ್ನು ಕೊಟ್ರು. ಎಲ್ಲವನ್ನು ಕೊಟ್ರು. ಮನುಷ್ಯನು ಒಬ್ಬಂಡಿಗನಾಗಿರ್ಬಾರ್ದಂತ ಒಬ್ಬ ಸ್ತ್ರೀಯನ್ನು ಅವರು ಸೃಷ್ಟಿಸಿದರು. ಒಬ್ಬ ಹಾಗೆ ಒಂದು ಜೀವನ ಸಂಗಾತಿಯನ್ನು ನೀಡಿದ ಎಲ್ಲವನ್ನು ದೇವರು ಕೊಟ್ಟಿದ್ದಾರೆ. ಆದ್ರೆ ಮನುಷ್ಯನ ದುರಾಸೆ ಏನಕ್ಕೆ ಕಾರಣವಾಯಿತು? ಸ್ವಂತ ತಮ್ಮನ ಆಬೇಲನನ್ನ ಕಾಯಿನನು ಆದಿಯಲ್ಲೇ ಕೊಂದು ಬಿಟ್ಟನು ದುರಾಸೆಗಾಗಿ. ಅವನಿಗೆ ಕೊಟ್ಟಂತದ್ದವನು ತೃಪ್ತಿ ಇಲ್ಲದ ಕಾರಣ ಆತನು ಆಬೇಲನ ಮೇಲೆ ಅಸೂಯೆ ಪಟ್ಟು ಆತನು ಆಬೇಲನನ್ನೇ ಕೊಂದನು. ನೋಹನ ಕಾಲದಲ್ಲಿ ಏನಾಯ್ತು? ದೇವರು ಇಷ್ಟೊಂದು ಒಳ್ಳೆ ರೀತಿಯ ಲೋಕವನ್ನು ಸೃಷ್ಟಿಯನ್ನು ನೀಡಿ ಒಂದು ವ್ಯವಸ್ಥೆಯನ್ನು ಕೊಟ್ಟ ಆ ಸಂದರ್ಭದಲ್ಲಿ ಮನುಷ್ಯರು ಒಬ್ಬರಿನ್ನೊಬ್ಬರು ತಾವು ಯಾರು ಎಂಬುದನ್ನ ಮರೆತು, ತಮ್ಮ ತಾಯಿಯಾರು ಅಥವಾ ಸೋದರಿಯಾರು ಇವುಗಳನ್ನ ಮರೆತು ಒಂದು ರೀತಿಯ ಅವ್ಯವಸ್ಥೆ ಜೀವನಕ್ಕೆ ಲೈಂಗಿಕತೆಯಲ್ಲಿ ತೊಡಗಿದ್ರು, ಅನೈತಿಕತೆಯಲ್ಲಿ ತೊಡಗಿದ್ರು. ಇಂಥ ರೀತಿಯಲ್ಲಿ ಎಲ್ಲವೂ ನಾಶವಾಯಿತು. ಅವ್ಯವಸ್ಥೆ. ಇದೇ ದೇವರ ವಾಕ್ಯ ಹೇಳುತ್ತೆ ನಮ್ಗೆ, ಮನುಷ್ಯನ ಜೀವನದಲ್ಲಿ ಅವ್ಯವಸ್ಥೆ ಬರುತ್ತೆ. ಅದೇ ಸುಳ್ಳು. ಸತ್ಯ ಏನು, ಸುಳ್ಳು ಏನು? ಏನು ದೇವರು ಸೃಷ್ಟಿಸಿದ್ದಾರೆ ಇದು ಸತ್ಯ, ಏನು ಮನುಷ್ಯ ಮಾಡಿದ್ದಾನೆ ಇದು ಸುಳ್ಳು. ಏನು ಮನುಷ್ಯ ಯಾವ ರೀತಿಯಲ್ಲಿ ಜೀವಿಸಬೇಕು ಅಂತ ದೇವರ ವಾಕ್ಯ ನಮ್ಗೆ ಹೇಳುತ್ತೆ, ಅದು ದೇವರು ಕೊಟ್ಟ ನೈತಿಕತೆ ರೀತಿ, ಅದು ಸತ್ಯ. ಆದ್ರೆ ಮನುಷ್ಯನು ತನಗಾಗಿ ದೇವರ ವಾಕ್ಯವನ್ನು ಮರೆತು ತನಗಾಗಿ ತಾನು ರೂಪಿಸಿಕೊಂಡ ಜೀವನ, ತನಗೇನು ಬೇಕು ತನ್ನ ಜೀವನ ತನ್ನದೇ ರೀತಿಯಲ್ಲಿ ನಡೆದುಕೊಂಡ ಅದಿತಿ ತಪ್ಪದು, ಸುಳ್ಳು. ಸತ್ಯ ಮತ್ತು ಸುಳ್ಳು, ವಾಸ್ತವಿಕತೆ ಮತ್ತು ಅವಾಸ್ತವಿಕತೆ, ಇದು ಮನುಷ್ಯನ ಜೀವನದಲ್ಲಿ ಬಂದಿದೆ. ಆಡಬೇಕಾದ ಮಾತು ಒಂದು, ಆಡುವುದು ಒಂದು. ತೋರಿಸಬೇಕಾದ ವರ್ತನೆ ಒಂದು, ಆದರೆ ತೋರಿಸುವ ವರ್ತನೆ ಇನ್ನೊಂದು. ಚಿಂತಿಸಬೇಕಾದ ಯೋಚನೆಗಳು ಒಂದು, ಆದರೆ ಚಿಂತಿಸುವ ಯೋಚನೆಗಳು ಬೇರೊಂದು. ಇದು ಸುಳ್ಳು, ವಾಸ್ತವಿಕತೆಯಿಂದ ಹೊರಗಿದೆ, ಸತ್ಯ ಸಂಗತಿಯಲ್ಲಿ ಇಲ್ಲ. ದೇವರ ಚಿತ್ತಕ್ಕೆ ಸರಿಯಾಗಿ ಹೊಂದಿಕೊಳ್ಳುವಂತಹ ಜೀವನ ಇಲ್ಲದಿದ್ರೆ ಅದು ಸುಳ್ಳು. ದೇವರ ಚಿತ್ತಕ್ಕೆ ಸರಿಯಾಗಿ ಹೊಂದಿಕೊಂಡು ಜೀವಿಸುವಂತಹ ಜೀವನ ಅದು ಸತ್ಯ. ಸತ್ಯ ಮತ್ತು ಮಿಥ್ಯ ಇವುಗಳ ಮಿಶ್ರಣ ಇವತ್ತು ಮನುಷ್ಯ ಜೀವನವನ್ನ ಹಾಳು ಮಾಡಿಕೊಂಡಿದೆ. ಅದೇ ದೇವರ ವಾಕ್ಯ ಹೇಳುತ್ತೆ, ಸುಳ್ಳು ಒಂದು ಕೆಟ್ಟ ದೋಷವಾಗಿದೆ. ಇವತ್ತಿನ ಸಮಾಜ ದೋಷಪೂರಿತವಾಗಿದೆ. ಯಾಕೆ? ಯಾವ ನೈತಿಕತೆಯನ್ನ ನೀನು ಜೀವಿಸಬೇಕು, ಯಾವ ರೀತಿಯಲ್ಲಿ ನಿನ್ನ ವರ್ತನೆ ಇರಬೇಕು, ಯಾವ ರೀತಿಯಲ್ಲಿ ದೇವರ ವಾಕ್ಯನ ಜೀವಿಸಬೇಕು, ಅದರಂತೆ ನಡೆಯಬೇಕು, ಇವೆಲ್ಲವನ್ನು ಮರೆತು ನಾನು ಮನುಷ್ಯ ತನ್ನ ರೀತಿಯಲ್ಲಿ ತನಗೆ ಬೇಕಾದನ್ನು ನಡ್ಕೊಳ್ತಾನೆ, ತನಗೆ ಬೇಕಾದ ಮಾತುಗಳು ಆಡಿಕೊಳ್ಳುತ್ತಾನೆ, ತನಗೆ ಬೇಕಾದ ರೀತಿಯಲ್ಲಿ ಜೀವಿಸ್ತಾನೆ. ಇದು ದೋಷವಲ್ಲವೇ? ರೈಲು ಅಪಘಾತ ಯಾಕೆ ಸಂಭವಿಸಿದ್ದು? ಅಲ್ಲಿಂದು ದೋಷ. ರೈಲು ಹೋಗಬೇಕಾದ ಟ್ರ್ಯಾಕ್ಗಳಲ್ಲಿ ಅಲ್ಲಿ ಏನೋ ಒಂದು ದೋಷ ಬಂದಿದೆ, ಇನ್ನೊಂದು ಟ್ರ್ಯಾಕಿಗೆ ಹೋಗಿದೆ, ರೈಲು ಬಡಿದಾಡಿಕೊಂಡಿವೆ, ಅದೊಂದು ದೋಷ. ಮನುಷ್ಯ ಜೀವನದ ಒಂದು ಟ್ರ್ಯಾಕ್ ಇದೆ, ಆ ಟ್ರ್ಯಾಕಿನಿಂದಲೇ ಮನುಷ್ಯ ನಡೆಯಬೇಕು. ಆದರೆ ಮನುಷ್ಯ ಅದನ್ನ ಮರೆತು ಬೇರೆ ಟ್ರ್ಯಾಕ್ನಲ್ಲಿ ನಡೆಯುತ್ತಾನೆ, ಅಲ್ಲಿ ದುರ್ಘಟನೆಗೆ ಕಾರಣವಾಗುತ್ತದೆ. ಈ ರೀತಿಯಲ್ಲಿ ಮನುಷ್ಯ ಸುಳ್ಳು ಸಂದರ್ಭ ಸೃಷ್ಟಿಸಿಕೊಳ್ಳುತ್ತಾನೆ, ತನ್ನದೇ ರೀತಿಯಲ್ಲಿ ನಡೆದುಕೊಂಡು. ಅದು ಒಂದು ದೋಷ. ಮನುಷ್ಯರೇ, ನಿಮ್ಗೆ ಪ್ರತಿಯೊಬ್ಬರಿಗೂ ನಮ್ಮ ಒಂದು ಜೀವನದ ಶೈಲಿ ಇದೆ. ನಾನೊಬ್ಬ ಧರ್ಮಗುರು, ನಾನು ಧರ್ಮಗುರುವಿನ ಆ ನಡೆಯಲ್ಲೇ ನಡೆಯಬೇಕು. ಒಬ್ಬ ಶಾಲಾ ಶಿಕ್ಷಕ, ಆ ಶಾಲಾ ಶಿಕ್ಷಕನ ನಡೆಯಲ್ಲಿ ಆತನು ನಡೆಯಬೇಕು. ಇನ್ನೊಬ್ಬರು ತಾಯಿ
ತಾಯಿಯಾದವರು ತಾಯಿಯ ನಡೆಯಲ್ಲಿ ನಡೆಯಬೇಕು, ತಂದೆ ನಡೆಯಲ್ಲಿ ನಡೆಯಬೇಕು. ಒಬ್ಬ ಮ್ಯಾನೇಜರ್ ಒಂದು ಆಫೀಸ್ನಲ್ಲಿ ಆ ಮ್ಯಾನೇಜರ್ ನಡೆಯಲ್ಲಿ ನಡೆಯಬೇಕು. ಅದನ್ನು ತಪ್ಪಿದ್ರೆ ಏನಾಗುತ್ತೆ? ಅದು ದೋಷವಾಗುತ್ತದೆ. ಅವನು ಸುಳ್ಳು ರೀತಿಯಲ್ಲಿ ಹೋಗ್ತಿದ್ದಾನೆ, ದಾರಿ ತಪ್ಪಿ ಹೋಗುತ್ತಿದ್ದಾನೆ. ಅದರಲ್ಲಿ ಅದು ದೋಷಪೂರಿತ ಜೀವನ. ದುಂದುಗಾರ ಮಗ, ಲೂಕನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಆ ದುಂದುಗಾರ ಮಗ ಏನಾಗ್ತಾನೆ? ದಾರಿ ತಪ್ಪುತ್ತಾನೆ. ಜೀವಿಸಬೇಕಾದ ಜೀವನ ಅವನು ಜೀವಿಸುವುದಿಲ್ಲ. ತಂದೆಯೊಡನೆ ತನ್ನ ಪಾಲನ್ನು ಕೇಳಿಕೊಳ್ತಾನೆ, ಅದನ್ನು ಪಡೆದು ದೂರದ ಊರಿಗೆ ಹೋಗುತ್ತಾನೆ. ಆದ್ರೆ ಅವನು ಒಂದು ವೇಳೆ ತಂದೆಯಿಂದ ಆ ಪಾಲನ್ನು ಪಡೆದುಕೊಂಡಿದ್ದಲ್ಲಿ ಎಲ್ಲೋ ಹೋಗಿ ಒಳ್ಳೆಯನೋ ಬಿಸ್ನೆಸ್ ಮಾಡಿಕೊಂಡು ಹಣವನ್ನ ವ್ಯಯಿಸಿ ಅದನ್ನು ಅದರಿಂದ ದುಡಿದು ಅದರಿಂದ ಬರುವಂತ ಅವನ ಜೀವನ ನಡೆಸಬೇಕಾಗಿತ್ತು, ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾಗಿತ್ತು. ಆದರೆ ಅವನೇನ್ ಮಾಡ್ತಾನೆ? ಅದನ್ನೆಲ್ಲ ಮರೆತು ತನ್ನ ಜೀವನದಲ್ಲಿ ಎಲ್ಲವನ್ನು ಹಾಳುಗೆಡುತ್ತಾನೆ. ಎಲ್ಲ ದುಡ್ಡನ್ನು ಅವನು ದುಂದು ವೆಚ್ಚದಿಂದ ಖರ್ಚು ಮಾಡ್ತಾನೆ. ಕೈ ಬರಿದಾಗುತ್ತೆ, ಕಿಸೆಗಳು ಬರಿದಾಗುತ್ತೆ. ಕೊನೆಗೆ ಒಂದು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬರುತ್ತೆ. ಇದು ದೋಷಪೂರಿತ ಜೀವನ. ಅವನು ಈ ಜೀವನಕ್ಕೆ ನಿರ್ಮಿಸಲ್ಪಟ್ಟವನಲ್ಲ. ಆ ತಂದೆ ಹಣವನ್ನು ಕೊಡುವಾಗ ಅದನ್ನ ಅಪೇಕ್ಷಿಸಿರ್ಲಿಲ್ಲ. ತಾನು ಕೊಟ್ಟ ಹಣದಿಂದ ಮಗ ಎಲ್ಲೋ ಹೋಗಿ ಒಳ್ಳೆ ಒಂದು ವ್ಯಾಪಾರವನ್ನ ನಡೆಸಿಕೊಂಡು ಅಥವಾ ಎಲ್ಲೋ ಜಾಗ ತಕ್ಕೊಂಡು ಒಂದು ಕೃಷಿ ಮಾಡಿಕೊಂಡು ಒಳ್ಳೆ ತನ್ನ ಜೀವನ ರೂಪಿಸ್ಕೊಂತಾರೆ ಅಂದುಕೊಂಡು ದೇವರ ತಂದೆ ಅವನಿಗೆ ಕೊಟ್ಟಿದ್ದು. ಸಹೋದರರ, ದೇವರು ನಮ್ಗೆ ಇದೇ ರೀತಿಯಲ್ಲಿ ಕೊಟ್ಟಿದ್ದಾರೆ. ನಮಗೂ ನಮ್ಮ ಪಾಲನ ದೇವರು ಕೊಟ್ಟಿದ್ದಾರೆ. ನಮ್ಮ ಜೀವನದ ಒಂದು ರೀತಿಯ ಜೀವನದ ದಾರಿಯನ್ನು ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟಿದ್ದಾರೆ? ನಾವು ಒಳ್ಳೆ ಜೀವನ ನಡೆಸಬೇಕೆಂದು ತಾನೇ. ನಾವು ಕೆಟ್ಟವರಾಗಲು ದೇವರು ಅದನ್ನು ಕೊಟ್ಟಿಲ್ಲ. ದುರ್ಬಳಕೆ ಮಾಡಲು ದೇವರು ಅದನ್ನು ಕೊಟ್ಟಿಲ್ಲ. ನಾವು ಈ ಲೋಕದಲ್ಲಿ ಕೆಟ್ಟ ಜೀವನವನ್ನು ನಡೆಸದಿರುವಂತೆ ಸೃಷ್ಟಿಸಿದ್ದಲ್ಲ, ಒಳ್ಳೆ ಜೀವನವನ್ನು ನಡೆಸಲು ದೇವರು ನಮ್ಮನ್ನ ಸೃಷ್ಟಿಸಿದ್ದಾರೆ. ಆದರೆ ನಾವು ದಾರಿ ತಪ್ಪಿ ಸಾಗಿದ್ರೆ, ಕೆಟ್ಟ ಜೀವನವನ್ನು ನಡೆಸಿದ್ರೆ ಅದು ಸುಳ್ಳಲ್ಲವೇ? ದೋಷಪೂರಿತ ಜೀವನವಲ್ಲವೇ? ಎಲ್ಲರೂ ಚಿಂತನೆ ಮಾಡೋಣ. ನಾವು ಯಾವ ರೀತಿಯಲ್ಲಿ ನಮ್ಮ ಜೀವನ, ಯಾವ ರೀತಿಯಲ್ಲಿ ನಮ್ಮ ಮಾತುಗಳು, ಯಾವ ರೀತಿಯಲ್ಲಿ ನಮ್ಮ ವರ್ತನೆ, ಯಾವ ರೀತಿ ನಿಮ್ಮ ಜೀವನದ ಶೈಲಿ, ಇದೆಲ್ಲ ನೋಡ್ಕೊಳ್ಳೋಣ. ಹೇಗೆ ನಡೆಯುತ್ತೀವಿ ನಾವು ಇವತ್ತು? ನಮ್ಮ ಸಮಾಜ ಹೇಗಿದೆ? ನಮ್ಮ ಕುಟುಂಬಗಳು ಹೇಗಿವೆ? ಯಾವ ರೀತಿಯಲ್ಲಿ ನಾವು ನಡೆಯುತ್ತೇವೆ? ದೋಷಪೂರಿತ ಜೀವನವನ್ನು ನಡೆಯುತ್ತೇವೆ. ಅದನ್ನು ಯೋಚಿಸ್ಬೇಕು. ನಾವು ಮುಂದೆ ಹೇಳ್ತದೆ, ಅದು ಯಾವಾಗಲೂ ಇರ್ತದೆ ಅಶಿಕ್ಷಿತರ ಬಾಯಿಯಲ್ಲಿ. ನಾವೆಲ್ಲ ಶಿಕ್ಷಿತರು. ಕೇವಲ ನಮ್ಮ ಶಿಕ್ಷಣ ಈ ಪ್ರವಚನಗಳಿಗೆ ನಮ್ಮ ಪಾಠಗಳಿಂದ ಬರೆದಿಲ್ಲ. ಶಾಲಾ ಶಿಕ್ಷಣದಿಂದ ಮಾತ್ರವಲ್ಲ, ದೇವರ ವಾಕ್ಯ ಒಂದು ಶಿಕ್ಷಣ, ಧಾರ್ಮಿಕ ಬೋಧನೆ ಶಿಕ್ಷಣ, ಈ ಲೌಕಿಕ ಜೀವನದ ಒಂದು ಶಿಕ್ಷಣ ಅದು ಒಂದು ಶಿಕ್ಷಣ. ಶಿಕ್ಷಿತರು ಎಲ್ಲ ನಮ್ಗೆ ತಿಳಿಸಿಕೊಡಲ್ಪಟ್ಟಿದೆ. ಯಾವ ರೀತಿ ಬದುಕಬೇಕು, ಯಾವ ರೀತಿ ಜೀವನ ರೂಪಿಸಬೇಕು, ಯಾವ ರೀತಿ ಕುಟುಂಬವನ್ನು ನಡೆಸಬೇಕು, ಯಾವುದೇ ರೀತಿ ಇತರರೊಂದಿಗೆ ನಡೆದುಕೊಳ್ಬೇಕು, ಯಾವ ರೀತಿ ನಮ್ಮ ವೈವಾಹಿಕ ಜೀವನ ಇರಬೇಕು, ಯಾವ ರೀತಿ ನಮ್ಮ ಧಾರ್ಮಿಕ ಜೀವನ ಇರಬೇಕು, ಎಲ್ಲವೂ ನಮಗೆ ಒಂದು ರೀತಿಯಲ್ಲಿ ನಮಗೆ ಶಿಕ್ಷಿತರಾಗಿದ್ದೇವೆ ನಾವು. ನಾನು ಗುರುಗಳಾದ ನಮ್ಗೆ 9 ವರ್ಷ ನಾವು ಕಲಿಬೇಕು. ಒಂದು ಮದುವೆ ಆದವರು ಹೋಗಿ ಅದೊಂದು ಕೋರ್ಸ್ ಅವರು ತಗೊಳ್ಬೇಕು, ಯಾವ ರೀತಿಯಲ್ಲಿ ವೈವಾಹಿಕ ಜೀವನ ನಡೆಯಬೇಕು. ಶಿಕ್ಷಣ. ನಮ್ಮ ಇದು ಮಕ್ಕಳಿಗೆ ನಾವು 10-12 ವರ್ಷ ಧಾರ್ಮಿಕ ಶಿಕ್ಷಣವನ್ನು ಕೊಡ್ತೇವೆ. ಶಾಲೆಯಲ್ಲಿ ನೈತಿಕ ಶಿಕ್ಷಣವನ್ನು ಕೊಡ್ತಾರೆ. ಯಾಕೆ? ಎಲ್ಲ ಒಂದು ಒಳ್ಳೆ ಜೀವನ ನಡೆಸಬೇಕೆಂದು. ಶಿಕ್ಷಿತರು ನಾವು, ಅಶಿಕ್ಷಿತರಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಸುಳ್ಳು ಎಂಬುದು ಅಶಿಕ್ಷಿತರ ಅದು ಆಸ್ತಿ, ಶಿಕ್ಷಿತರ ಆಸ್ತಿ ಸುಳ್ಳಾಗಬಾರದು. ಅಶಿಕ್ಷಿತರ ಶಿಕ್ಷಿತದು ಆಸ್ತಿ ಸುಳ್ಳು. ಅಂದ್ರೆ ಅವರು ಶಿಕ್ಷಿತರಾದ್ರೂ ಅವರು ತಿಳಿದುಕೊಂಡ ರೀತಿ ಬೇರೆ, ಅವರು ಹಿಡಿದ ಮಾರ್ಗ ಬೇರೆ, ನಡೆಸುವ ಜೀವನ ಬೇರೆ. ಅವರು ಅಶಿಕ್ಷಿತರು. ಜವಾಬ್ದಾರಿ ಇದ್ದವರು ಜವಾಬ್ದಾರಿ ನಡ್ಕೊಳ್ಬೇಕು. ದೇಶದ ನಾಯಕರು ಆಗ್ಲಿ, ಧಾರ್ಮಿಕ ನಾಯಕರಾಗ್ಲಿ, ಕುಟುಂಬದಲ್ಲಿನ ನಾಯಕರು ಯಾರೇ ಆಗ್ಲಿ, ಅವರಿಗೆ ಪ್ರತಿಯೊಬ್ಬರಿಗೊಂದು ರೀತಿಯ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯಂತೆ ನಡೆದುಕೊಳ್ಳದವರು ಅವರು ಅಶಿಕ್ಷಿತರು.
ಸುಳ್ಳು ಹೇಳುವವರು. ಇವತ್ತು ನಮ್ಮ ಜೀವನ ಅಲ್ಲಿಗೆ ಹೋಗುತ್ತೆ. ಮಾಡುವಂತ ಕಾರ್ಯ ಇವತ್ತು ಮಾಡುದಿಲ್ಲ. ಆಗ್ಲೇ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ, ಧಾರ್ಮಿಕ ವ್ಯವಸ್ಥೆಯಲ್ಲಿ ಎಲ್ಲಾದ್ರೂ ಜೀವಿಸಬೇಕಾದ ಜೀವನ ನಾವು ನಡೆಸುವುದಿಲ್ಲ. ಮಾಡಬೇಕಾದ ಕಾರ್ಯಗಳನ್ನು ನಾವು ಮಾಡುವುದಿಲ್ಲ. ಬದುಕಬೇಕಾದ ಮೌಲ್ಯಗಳನ್ನು ನಾವು ಬದುಕುವುದಿಲ್ಲ. ನಾವು ತಪ್ಪು ದಾರಿಯಲ್ಲಿ, ಕವಲು ದಾರಿಯಲ್ಲಿ ನಡೆಯುತ್ತಿದ್ದೇವೆ. ಇದೇ ನಮ್ಮ ದುರಂತ. ಸುಳ್ಳು ದಾರಿಯಲ್ಲಿದ್ದೇವೆ ನಾವು. ದೇವರ ವಾಕ್ಯ ನಮ್ಗೆ ಹೇಳುತ್ತೆ, ಸುಳ್ಳು ದಾರಿಯನ್ನು ಬಿಡು, ಮಿಥ್ಯವನ್ನು ಬಿಡು, ಸತ್ಯದಂತೆ ನಡೆ. ಯಾವ ರೀತಿ ಜೀವಿಸ್ಬೇಕಂತ ದೇವರು ನನಗೆ ಕೊಟ್ಟಿದ್ದಾರೆ ಆ ರೀತಿ ಅಂತ ನಡೆ. ಇದು ನಿನ್ನ ಜೀವನ, ಇದು ನಿನ್ನ ಜೀವನ. ಸತ್ಯದಲ್ಲಿ ನಡೆಯೋಣ, ಸುಳ್ಳುಗಳನ್ನ ತ್ಯಜಿಸೋಣ. ಸಹೋದರ ಸಹೋದರರೇ, ದೇವರಲ್ಲಿ ಒಂದು ಒಗ್ಗಡೆಗೆ ಪ್ರಾರ್ಥಿಸೋಣ. ದೇವರೇ ನಮ್ಗೆ ಶಕ್ತಿಯನ್ನು ಕೊಡಲಿ. ದಯಾಮಯಿ ದೇವರೇ, ಇವತ್ತು ನಾವು ನಮ್ಮ ಜೀವನವನ್ನ ನಿಮ್ಗೆ ಸಮರ್ಪಿಸ್ತೇವೆ. ಜೀವನ ಎಂಬ ಆಸ್ತಿಯನ್ನು ನಮಗೆ ಕೊಟ್ಟಿದ್ದೀರಿ. ಇದನ್ನ ಒಳ್ಳೆಯದಾಗಿ ನಾವು ವ್ಯಯಿಸೋದು, ಒಳ್ಳೆ ಜೀವನ ರೂಪಿಸೋದು, ಒಳ್ಳೆ ಕುಟುಂಬಗಳನ್ನು ರೂಪಿಸೋದು, ಜವಾಬ್ದಾರಿತ ಜೀವನ ನಡೆಸಿಕೊಂಡು ಈ ಲೋಕದಲ್ಲಿ ಒಂದು ದೋಷರಹಿತ ವ್ಯವಸ್ಥೆಯನ್ನು ರೂಪಿಸುವುದಕ್ಕಾಗಿ ನೀವು ನಮಗೆ ಈ ಜೀವನ ಕೊಟ್ಟಿದ್ದೀರ. ಅದರಂತೆ ನಾವು ಬಾಳಿಕೊಂಡು ಎಲ್ಲಾ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ, ವ್ಯವಸ್ಥೆಯಿಂದ ದೋಷಗಳನ್ನ ಸರಿಪಡಿಸಿಕೊಂಡು ಒಳ್ಳೆಯ ಜೀವನದ ಮೂಲಕ ಒಳ್ಳೆಯವರಾಗಿ ನಮಗೆ ಆಶೀರ್ವಾದಗಳನ್ನ ನೀಡಿರಿ, ನಮ್ಮನ್ನ ಹರಸಿರಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.